ಮನೆಯ ಮೇಲ್ಭಾಗದ ಚಾವಣಿಗೆ ಟರ್ಪಾಲಿನ ಹೊದಿಸಿರುವ ಮುರುಕಲು ಮನೆ. ವಿಷ ಜಂತುಗಳು ನುಗ್ಗಬಹುದೆಂಬ ಭಯ ಒಂದೆಡೆಯಾದರೆ ಮುರುಕಲು ಮನೆ ಯಾವಾಗ ಬೀಳುತ್ತದೋ ಎಂಬ ಆತಂಕ. ಇದು ಕರ್ನಾಟಕ ಕೇರಳದ ಗಡಿ ಪ್ರದೇಶವಾಗಿರುವ ತಲಪಾಡಿ ನಾರ್ಲಪಡಿಯಲ್ಲಿರುವ ಅಲಿ ಮುಮ್ಮರ ಕುಟುಂಬದ ಕಣ್ಣೀರಿನ ಕಥೆ. ಆಲಿ ಮುಮ್ಮರಿಗೆ 2 ಗಂಡು 1 ಹೆಣ್ಣು ಮಕ್ಕಳು. ಆ ಪೈಕಿ 2 ಗಂಡು ಮಕ್ಕಳು ತಾಯಿ ಹಾಗೂ ಸಹೋದರಿಯರನ್ನ ಬಿಟ್ಟು ಹೋದವರು ಮತ್ತೆ ತಿರುಗಿಯೂ ನೋಡಲಿಲ್ಲ. ಆಲಿ ಮುಮ್ಮರ ಪತಿ ಕೂಡ ಇಹಲೋಕವನ್ನ ತ್ಯಜಿಸಿ ವರ್ಷಗಳೇ ಕಳೆದಿವೆ. ಬೀಡಿ ಕಟ್ಟಿಕೊಂಡು ಕುಟುಂಬವನ್ನ ಸಾಗಿಸುತ್ತಿದ್ದ ಆಲಿ ಮುಮ್ಮರ ಪುತ್ರಿ ಜಹರಾ ಪ್ರಾಯಕ್ಕೆ ಬಂದಾಗ ಹಲವರಲ್ಲಿ ಬೇಡಿ ಕಾಡಿ ಮದುವೆ ಮಾಡಿಸಿದ್ರು. ವರನಾಗಿ ಬಂದವನು ಅಲ್ಪ ಕಾಲದಲ್ಲಿ ಪತ್ನಿಯಲ್ಲಿದ್ದ ಒಡವೆಗಳನ್ನ ತೆಗೆದು ಪರಾರಿಯಾಗಿದ್ದ. ಬಳಿಕ ಮಗಳು ವಿಧವೆಯ ರೀತಿಯಲ್ಲಿ ಇರೋದು ಬೇಡ ಎಂದು ಯೋಚಿಸಿ ಮಗಳಿಗೆ ಪುನಃ 2ನೇ ಮದುವೆ ಮಾಡಿಸಲಾಯಿತು. ಅದರಲ್ಲಿ 2 ಹೆಣ್ಣು ಮಕ್ಕಳಿಗೆ ಜಹರಾ ಜನ್ಮವಿತ್ತರು. ಜಹರಳ ಪತಿಯ ಸಂಪಾದನೆಯಿಂದ ಏನೂ ಲಭಿಸಿದ ಕಾರಣ ಮಗಳ ಭಾರದ ಜೊತೆಯಾಗಿ ಆಕೆಯ 2 ಮಕ್ಕಳ ಭಾರವು ಆಲಿ ಮುಮ್ಮರ ಹೆಗಲಿಗೆ ಬಿತ್ತು. ಹಕ್ಕುಪತ್ರ ಸಿಗದ ಸ್ಥಳದಲ್ಲಿ ಒಂದು ಮುರುಕಲು ಮನೆಯೊಂದನ್ನ ಕಟ್ಟಿದ್ರು. ಇದೀಗ ಇಂದು ನಾಳೆಯೋ ಬೀಳುವ ಸ್ಥಿತಿಯಲ್ಲಿದೆ. ಹಲವಾರು ಸಲ ನಾಗರ ಹಾವಿನಂತಹ ವಿಷ ಜಂತುಗಳು ರಾತ್ರಿ ಸಮಯದಲ್ಲಿ ಮನೆಯೊಳಗೆ ನುಗ್ಗಿದ್ರು ಯಾವುದೇ ಅಪಾಯ ಸಂಭವಿಸಿರಲಿಲ್ಲ. ಆದರೆ ಯಾವಾಗ ವಿಷ ಜಂತುಗಳು ಮತ್ತೆ ನುಗ್ಗಬಹುದೆಂಬ ಭಯ ಈ ಕುಟುಂಬವನ್ನ ಕಾಡುತ್ತಿದೆಯೋ ಭಯದಿಂದಲೇ ಈ ಕುಟುಂಬ ರಾತ್ರಿಗಳನ್ನ ಕಳೆಯಬೇಕಾದ ದುಸ್ಥಿತಿ. ಈ ಕುಟುಂಬದ ಅವಸ್ಥೆಯನ್ನ ನೋಡಿದ್ರೆ ಯಾವುದೇ ಕಲ್ಲು ಹೃದಯ ಕೂಡ ಕರಗದೆ ಇರಲಾರದು. ಒಟ್ಟಿನಲ್ಲಿ ಸಮಸ್ಯೆಯ ಸರಮಾಲೆಯ ಸುಳಿಯಲ್ಲಿ ಈ ಕುಟುಂಬ ಒದ್ದಾಡುತ್ತಲೇ ಇದೆ. ಸಹೃದಯರಾದ ಉದಾರ ದಾನಿಗಳು ಮನಸ್ಸು ಮಾಡಿದ್ರೆ ಈ ಕುಟುಂಬವನ್ನ ದಡ ಸೇರಿಸಬಹುದಾಗಿದೆ. ಈ ಕುಟುಂಬದಲ್ಲಿರುವ ಶಾಲೆಗೆ ತೆರಳುತ್ತಿರುವ 2 ಮಕ್ಕಳ ಅವಸ್ಥೆಯನ್ನ ನೋಡಿದ್ರೆ ಯಾರ ಕಣ್ಣಲ್ಲೂ ನೀರು ಬರದೇ ಇರಲಾರದು. ಈಗಾಗಲೇ ಈ ಕುಟುಂಬಕ್ಕೆ ಕಳೆದ 2 ವರ್ಷಗಳಿಂದ ಕತಾರ್ನ ಅನಿವಾಸಿಗಳಾಗಿರುವ ಕುಂಜತ್ತೂರಿನ ಸಂಘಟನೆಯೊಂದು ಪ್ರತಿ ತಿಂಗಳು ಹಸಿವೆಯನ್ನ ನೀಗಿಸುವ ರೀತಿಯಲ್ಲಿ ಸಹಾಯವನ್ನ ಮಾಡುತ್ತಿದೆ ಎಂಬುದಾಗಿ ಆಲಿ ಮುಮ್ಮರು ಹೇಳುತ್ತಿದ್ದಾರೆ. ಜೀವನ ಕಲಿತೀನಿ. ಎಂದು ನಂಗೆ ಕಸಬಿಲ್ಲ, ಎಂದಾಕು ಸಾಧ್ಯ ಇಲ್ಲ. ನಿಮಗೆ ಮೇಯ್ದ್ರೆ ತೆಲ್ಲು ಇದಾಕಿ ತರನಲ್ಲ ರೆಪಿನಾರು ನನಗೆ ಇದಕ್ಕಾದ್ರೆ ಚೆಲ್ಲಿನಿ 10,000 ರೂಪಾಯಿ ತರನು, 10,500 ರೂಪಾಯಿ ತರನು, ಹಕ್ಕುಪತ್ರ ತರನೇನು ಸೇರಿ ಎಲ್ಲರಿಗೂ ಎಲ್ಲ ಸಹಾಯ ಪಾಪತ್ಯವ್ರಿಗೆ ಎಲ್ಲ ಸಹಾಯ. ಈ ಕುಟುಂಬಕ್ಕೆ ಸಹಾಯ ಹಸ್ತ ನೀಡಲು ಇಚ್ಛಿಸುವವರು ಆಲಿ ಮುಮ್ಮರ ಖಾತೆ ಸಂಖ್ಯೆ ವಿಜಯ ಬ್ಯಾಂಕ್ ತಲಪಾಡಿ ಶಾಖೆ
12 IFC ಕೋಡ್ VIJB 0001205 ದೂರವಾಣಿ ಸಂಖ್ಯೆ 8748969828 ರೆಹಮಾನುದ್ಯಾವರ V4 News 24/7 ಮಂಜೇಶ್ವರ.